ಹಲೋ, ಹೇಗಿದ್ದೀರಾ ಎಲ್ಲರೂ? ನಿನ್ನೆ ನನ್ನ ಬರ್ತ್ಡೇ ಇತ್ತು. ಹಾಗಾಗಿ ಅನಂತಪುರದಲ್ಲಿರುವ ಅನಂತ ಪದ್ಮನಾಭ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ದೆವು. ನಾನು ಫಸ್ಟ್ ಟೈಮ್ ಹೋಗಿದ್ದೆ. ಅಲ್ಲಿ ಒಳಗಡೆ ವಿಡಿಯೋ ಮಾಡೋ ಅವಕಾಶ ಇರಲಿಲ್ಲ. ಹಾಗಾಗಿ ಹೊರಗಿನಿಂದ ವಿಡಿಯೋ ಮಾಡ್ತಾ ಇದ್ದೇನೆ. ಇದು ಕೆರೆ ಮಧ್ಯದಲ್ಲಿರುವ ದೇವಸ್ಥಾನ. ನಂತರ ಅಲ್ಲೇ ದೇವಸ್ಥಾನದ ಹತ್ತಿರ ಇದ್ದ ಒಂದು ಪ್ಲೇಸಿಗೆ ಹೋದ್ವಿ. ಇದೊಂದು ಹಳೆ ಕಾಲದ ರಾಜರ ಮನೆಯಂತೆ. ಈಗ ಇದನ್ನು ಸ್ವಲ್ಪ ರಿನೋವೇಷನ್ ಮಾಡ್ತಾ ಇದ್ದಾರೆ. ಅದನ್ನು ಒಂದು ಟೂರಿಸ್ಟ್ ಪ್ಲೇಸ್ ಆಗಿ ಮಾಡ್ತಾ ಇದ್ದಾರೆ. ಆ ಮನೆಯ ಮೇಲ್ಗಡೆ ಪೋರ್ಷನ್ಗೆ ನಮ್ಮನ್ನು ಹೋಗೋಕ್ಕೆ ಬಿಡಲಿಲ್ಲ. ಯಾಕಂದರೆ ಅಲ್ಲಿ ಕೆಲಸ ನಡೀತಾ ಇದೆಯಂತೆ. ಹಾಗಾಗಿ ನಂತರ ನಾವು ಮುಜಂಗಾವು ಪಾರ್ಥಸಾರಥಿ ದೇವಸ್ಥಾನಕ್ಕೆ ಹೋಗಿದ್ವಿ. ನಾವು ಹೋಗೋ ಟೈಮಿಗೆ ದೇವಸ್ಥಾನ ಬಾಗಿಲು ಹಾಕಿತ್ತು. ಹಾಗಾಗಿ ಅಲ್ಲಿಯ ಕೆರೆ ನೋಡ್ತಾ ನಿಂತಿದ್ವಿ. ಇಲ್ಲಿ ನನ್ನ ಹಿಂದೆ ನಾನು ತೋರಿಸ್ತಾ ಇದ್ದೀನಲ್ಲ, ಇದುವೇ ದೇವಸ್ಥಾನ. ಮಳೆಗಾಲದಲ್ಲಿ ಈ ಕೆರೆಯ ನೀರು ಆ ದೇವಸ್ಥಾನದ ತನಕ ಬರ್ತದಂತೆ. ಇದು ಸಂಜೆ ಮನೆಯಲ್ಲಿ ನಡೆದ ಸಿಂಪಲ್ ಆದ ಬರ್ತ್ಡೇ ಸೆಲೆಬ್ರೇಷನ್ನ ಕ್ಲಿಪ್ಪಿಂಗ್ಸ್.
ಹತ್ತಿರ ಹತ್ತಿರ ಹೋಗಿ ಹಾಂ ಯಾವತ್ತ ಫೋಟೋ ಒಂದು ತೋರಿಸಿದ ಫೋಟೋ ಹೊಡಿಸಿದ ಅದೇ ಸೈಡ್ ಒಂದು ಉಂಟು